ತುಳುನಾಡಿನ ದೈವಗಳನ್ನ ಜಾತಿ ಮತ ಪಂಥ ಭೇದವಿಲ್ಲದೆ ಇಲ್ಲಿನ ಜನ ನಂಬುತ್ತಾರೆ. ಅದರಲ್ಲೂ ಕಾರ್ಣಿಕ ದೈವ ಕೊರಗಜ್ಜನನ್ನ ನಂಬಿದ್ರೆ ಎಂತಹ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದೀಗ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಮುಸ್ಲಿಂ ಕುಟುಂಬದ ಮಗುವಿಗೆ ಅಭಯ ನೀಡುವ ಮೂಲಕ ತನ್ನ ಕಾರಣಿಕವನ್ನ ಮತ್ತೆ ಕೊರಗಜ್ಜ ತೋರ್ಪಡಿಸಿದೆ. ಈ ಕುರಿತೊಂದು ವರದಿ ಇಲ್ಲಿದೆ. ಹೀಗೆ ತುಳುನಾಡಿನ ಕಾರಣಿಕ ದೈವ ಕೊರಗಜ್ಜನ ಕೈಯಲ್ಲಿ ಲಾಲಿ ಹಾಡಿಸಿಕೊಳ್ಳುತ್ತಿರುವ ಮಗುವನ್ನ ನೋಡಿದರೆ ಎಂತವರಿಗೂ ಖುಷಿ ಕೊಡುತ್ತೆ. ಆದರೆ ನೋಡುವುದಕ್ಕೆ ಮುದ್ದು ಮುದ್ದಾಗಿರೋ ಮಗು ಚಲನೆ ಇಲ್ಲದೆ ಬದುಕುತ್ತಿದೆ. ಹೆತ್ತವರು ಅದೆಷ್ಟೋ ಪರಿಣಿತ ವೈದ್ಯರನ್ನು ಸಂಪರ್ಕಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಯ ಪ್ರಯತ್ನವಾಗಿ ಆ ಮುಸ್ಲಿಂ ದಂಪತಿಗಳು ಕೊರಗಜ್ಜನ ಸನ್ನಿಧಿಗೆ ಬಂದಿದ್ದಾರೆ. ಕೊರಗಜ್ಜನ ಅಭಯದ ನುಡಿ ಕೇಳಿದಾಗ ಎಂತವರ ಮನ ಕರಗಲೇಬೇಕು. ಆ ಮಗುವಿಗೆ ಎಲ್ಲ ರೀತಿಯ ಶಕ್ತಿ ಕರುಣಿಸುವುದಾಗಿ ಅಜ್ಜನ ಅಭಯ ಆಗಿದೆ. ಇಂತಹ ಜಾತಿ ಧರ್ಮ ಭಾಷೆ ಮೀರಿದ ಅನ್ಯೋನ್ಯ ಭಾವದ ಅನೇಕ ನಿದರ್ಶನಗಳು ತುಳುನಾಡಿನಲ್ಲೇ ಹೆಚ್ಚು. ತನ್ನ ನಂಬಿ ಬಂದ ಭಕ್ತರಿಗೆ ತುಳುನಾಡಿನ ದೈವಗಳು ಎಂದು ಕೈಬಿಡಲಾರದು ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ.